ರಾಜ್ಯ ಕಾಂಗ್ರೆಸ್ ಆಡಳಿತದ ವೈಫಲ್ಯವನ್ನು ಪ್ರಶ್ನಿಸಿ ಇರುವೈಲು ಗ್ರಾಮ ಪಂಚಾಯತ್ ಆಡಳಿತ ಮತ್ತು ಗ್ರಾಮಸ್ಥರು ಸೇರಿ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಇರುವೈಲು ಪಂಚಾಯತ್ನ ಉಪಾಧ್ಯಕ್ಷ ಹಾಗೂ ಮಾಜಿ ಪಂಚಾಯತ್ ಅಧ್ಯಕ್ಷ ವೆಲೇರಿಯನ್ ಕುಟಿನ್ನ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ 94C ಹಕ್ಕುಪತ್ರಗಳಿಗೆ 911C ಖಾತಾ ನೀಡಿರುವುದನ್ನು ತಡೆ ಮಾಡಿರುವುದನ್ನು ತಕ್ಷಣದಿಂದಲೇ ಕೈಬಿಟ್ಟು ಹಿಂದಿನ ಮಾದರಿಯಲ್ಲಿಯೇ 911 ಖಾತೆ ನೀಡಬೇಕು ಹಾಗೂ ಗ್ರಾಮೀಣ ಭಾಗದಲ್ಲಿ ಗೃಹ ನಿರ್ಮಾಣಕ್ಕೆ ಬೇಕಾಗುವ ಮರಳು ಮತ್ತು ಕೆಂಪು ಕಲ್ಲು ಸಾಗಾಣಿಕೆಗೆ ಶಿಸ್ತು ನಿಯಮ ಸರಳೀಕರಣಗೊಳಿಸಿ ಮನೆ ಕಟ್ಟಲಿರುವ ಅದೆಷ್ಟೋ ಮಂದಿ ಬಡವರು ಮತ್ತು ಕಾರ್ಮಿಕರಿಗೆ ನೆರವಾಗಬೇಕೆಂದು ಒತ್ತಾಯಿಸಿದ ಅವರು ವಿವಿಧ ಬೇಡಿಕೆಗಳನ್ನು ತಕ್ಷಣ ಈಡೇರಿಸಬೇಕು ಎಂದರು. ನೋಡಿ, ನಂಬರ್ 1 94C ಹಕ್ಕುಪತ್ರಗಳಿಗೆ 911 ಖಾತೆ ನೀಡುವುದು ತಡೆ ಮಾಡುವುದನ್ನು ತಕ್ಷಣದಲ್ಲಿ ಕೈಬಿಟ್ಟು ಹಿಂದಿನ ಮಾದರಿಯಲ್ಲಿ 911 ನೀಡಬೇಕು. ಬಡವರ ಅನಧಿಕೃತ ಕಟ್ಟಡಕ್ಕೆ ನೀಡುತ್ತಿದ್ದ 11B ಖಾತೆ ನೀಡದಂತೆ ಆದೇಶ ಹೊರಡಿಸುವುದನ್ನು ಕೈಬಿಡಬೇಕು. ಪ್ಲಾಟಿಂಗ್ ಆಗದೇ ಇರುವ ಜಾಮೀನಲ್ಲಿ ಮನೆ ಕಟ್ಟಿಕೊಂಡವರಿಗೆ ಮನೆ ನಂಬರ್ ನೀಡುವುದನ್ನು ತಡೆಯಿರುವುದನ್ನು ತಕ್ಷಣ ನಿಲ್ಲಿಸಬೇಕು. ಕುಟುಂಬಸ್ಥರು ವಾಸ್ತವ್ಯವಿದ್ದು ಮನೆ ನಂಬರ್ ಇಲ್ಲದ ಮನೆಗೆ ಕೋಳಿ ಫಾರಂ ಇತ್ಯಾದಿಗಳಿಗೆ ವಿದ್ಯುತ್ ಸಂಪರ್ಕವನ್ನು ತಡೆಯಿರುವುದನ್ನು ರದ್ದುಗೊಳಿಸಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ 911 ಪಡೆಯಬೇಕಾದ ಲೇಔಟ್ ನಕ್ಷರ ನಗರ ಮತ್ತು ಯೋಜನಾ ಕಚೇರಿ ಮೂಡದಿಂದ ಕಡ್ಡಾಯವಾಗಿ ಪಡೆಯುವ ಆದೇಶ ಹೊರಡಿಸಲು ಕೈಬಿಟ್ಟು ಹಿಂದಿನಂತೆ ಜಾರಿಗೊಳಿಸಬೇಕು. ನಿಮಗೆ ಗೊತ್ತಿರ್ಬೋದು, ಮೂಡದಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತಲ್ಲ. ಒಂದು ಮೂಡದಲ್ಲಿ ಪರ್ಮಿಷನ್ ಬರಬೇಕಾದರೆ 6 ತಿಂಗಳು ಬೇಕು. ಎಷ್ಟೆಲ್ಲ ತಯಾರು ಮಾಡಿ ಮೂಡ ಹೋಗಿದ್ದಾರೆ. ಇವತ್ತು ಬರ್ತಾರೆ, ನಾಳೆ ಬರ್ತಾಳೆ. ಮೂಡದಲ್ಲಿ ಯಾವುದಾದ್ರು ಮೂಡದಲ್ಲಿ ಎಷ್ಟೊಂದು ಕಷ್ಟ. ನಾನು ಒಬ್ಬರಿಗೆ ಕರ್ಕೊಂಡು ಹೋಗಿ ನಾನು ಸಿಕ್ಕಿಕೊಂಡು ಬಂದೆ. ನನ್ನಿಂದ ಆಗೋದಿಲ್ಲ ಮಾರ, ನನ್ನ ಕರ್ಕೊಂಡು ಹೋಗಬೇಕಿದೆ ಅಂತ ಹೇಳಿದ್ರೆ ಹೋದರೆ ಆಗೋದಿಲ್ಲ, ನಾಳೆ ಬನ್ನಿ ಅಂತ. ಅದು ಕೂಡ ಉಂಟಲ್ವ, DC ಅವರು ಪರ್ಮಿಷನ್ ಮಾಡಿಕೊಡ್ತಾರೆ. ನಂತರ ಪಂಚಾಯತ್ ಕಾರ್ಯದರ್ಶಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭ ಪಂಚಾಯತ್ನ ಅಧ್ಯಕ್ಷೆ ಲಲಿತಾ ಮುಗೇರಾ ಹಾಗೂ ಸದಸ್ಯರುಗಳಾದ ನಾಗೇಶ್ ಅಮೀನ್, ನವೀನ್ ಪೂಜಾರಿ, ಕಿಟ್ಟುಬೆಟ್ಟು, ರುಕ್ಮಿಣಿ, ಮೋಹಿನಿ, ಕುಸುಮ, ಜಯಶಂಕರ್, ಉಷಾ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ.